624 ಅಂಕವನ್ನು ಪಡೆದಿದ್ದಾರೆ. ತುಳು ಲ್ಯಾಂಗ್ವೇಜ್ ನಲ್ಲಿಯೂ ಕೂಡ 100ಕ್ಕೆ 100 ಅಂಕವನ್ನ ಪಡೆದಂತ ಸಾಧನೆಯನ್ನ ಮಾಡಿರುವಂತಹ ಹನ್ಸಿಕಾಗೆ ನಮ್ಮ ಜೊತೆಗಿದ್ದಾರೆ. ರಾಜ್ಯದಲ್ಲಿ 2ನೇ ಸ್ಥಾನ. ಏನ್ ಅನ್ಸುತ್ತೆ? ಸ್ವಲ್ಪ ಬೇಜಾರಾಗಿದೆ. ಸಿಕ್ಕಿದ ಮಾರ್ಕ್ ಅಲ್ಲಿ ತುಂಬಾ ಖುಷಿ ಉಂಟು. ಒಂಜಿ ಪೌಂಡ್ ಒಂದು ಕ್ವಶನ್ ಅಲ್ಲಿ 3 ಸಬ್ ಕ್ವಶನ್ಸ್ ಇತ್ತು. ಅದ್ರ ಲಾಸ್ಟ್ ಒನ್ ನನ್ನ ಕಣ್ಣಿಗೆ ಕಾಣಲಿಲ್ಲ. ಏನು ಫ್ಯೂಚರ್? PUC ಅಲ್ಲಿ ನನಗೆ ಕಾಮರ್ಸ್ ತಗೊಳ್ಬೇಕು, ಜೊತೆಗೆ IAS ಎಕ್ಸಾಮ್ ಬರೀಬೇಕು. ನಾವೆಲ್ಲ ಈ 300 ತೆಗೆದವರು 624 ಅಂಕ ತೆಗೆದಿದೆ. ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಸ್ಟಾರ್ಟಿಂಗ್ ಅಲ್ಲೆಲ್ಲ 5 o'clock ಹೇಳ್ತಿದ್ದೆ, ಮತ್ತೆ ಎಕ್ಸಾಮ್ ಟೈಮಿಂಗ್ ಆಗುವಾಗ 3-4 o'clock ಎದ್ದು ಪ್ರಗತಿಯ ಸಪೋರ್ಟ್. ಯಾವುದೇ ಟೈಮ್ ಅಲ್ಲಿ ಹೋಗಿ ನಾವು ಡೌಟ್ ಕೇಳಿದ್ರು ಅದ ಹೇಳುದಿಲ್ಲ ಅಂತ ಹೇಳಲಿಲ್ಲ. ತುಂಬಾ ಕ್ಲಾರಿಟಿಯಿಂದ ಕ್ಲಿಯರ್ ಮಾಡಿದ್ದಾರೆ ಡೌಟ್ಸ್. ನಾವು ತುಂಬಾ ವರ್ಷದಿಂದ ಕಂಡುಕೊಂಡ ಹಾಗೆ ಹೆಚ್ಚಿನ ಹೆತ್ತವರು ಯಾರು ಶಿಕ್ಷಣಕ್ಕೆ ಮಕ್ಕಳಿಗೆ ಫುಲ್ 100ಕ್ಕೆ 100 ಸಪೋರ್ಟ್ ಕೊಟ್ಟು ಒತ್ತು ಕೊಡ್ತಾರೆ, ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ, ಅಂಥವರ ಮಕ್ಕಳು ಖಂಡಿತವಾಗಿ ಮುಂದೆ ಬರ್ತಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುವಂಥ ಮಕ್ಕಳೆಲ್ಲ ಯಾವತ್ತೂ ಸ್ಟಡೀಸಲ್ಲಿ ಹಿಂದೆ ಬೀಳಿಲ್ಲ. 20, 25, 26, 28 ವರ್ಷದಷ್ಟು ಅನುಭವಿ ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ. LKG UKGಯಿಂದಲೇ ಇದೇ ಶಾಲೆಗೆ ಬಂದಂಥ ಹುಡುಗಿ ಪ್ರತಿ ವರ್ಷ ಅದು ಕ್ಲಾಸಲ್ಲಿ ಪ್ರಥಮ ಇದನ್ನು ಬಿಟ್ಕೊಡ್ತಾ ಇರಲಿಲ್ಲ. ಖಂಡಿತವಾಗಿಯೂ ಹನ್ಸಿಕಾ ಬಗ್ಗೆ ಹೆಮ್ಮೆ ಎನಿಸ್ತದೆ. ಅವಳು ಈ ವರ್ಷ 625 ಅಂಕಗಳನ್ನು ಗಳಿಸ್ತಾಳೆ ಎಂಬ ನಿರೀಕ್ಷೆ ನಮಗೆ ಆರಂಭದಿಂದಲೂ ಇತ್ತು. ಆ ಹೋದದ್ದನ್ನ PUCಯಲ್ಲಿ ಖಂಡಿತ ಗಳಿಸ್ತಾಳೆ ಎಂಬ ವಿಶ್ವಾಸ ಇದೆ. ನಮ್ಮ ವಿದ್ಯಾಸಂಸ್ಥೆಯ ಒಂದು ದೊಡ್ಡ ಆಸ್ತಿಯೇ ಹನ್ಸಿಕಾ. LKG ಇಂದ ಹಿಡಿದು 10th ಟೀಚ್ ಮಾಡುವಂತ ಎಲ್ಲ ಟೀಚರ್ಸ್ ಕೂಡ ಅವಳ ಫಸ್ಟ್ ಪ್ರಿಪರೇಟರಿ ಪೇಪರ್ ಅನ್ನು ಕೂಡ ನೋಡ್ಲಿಕ್ಕೆ ಬರ್ತಾ ಇದ್ರು. ಅಂದ್ರೆ ನಮ್ಮ ನಿರೀಕ್ಷೆ ಆಗಿತ್ತು. ಈ ಕಣ್ತಪ್ಪು ಎಷ್ಟು ದೊಡ್ಡ ತಪ್ಪು? 625 ಬರ್ತಿದ್ರೆ ಸ್ಟೇಟಿಗೆ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಿದ್ದೆ, ಫಸ್ಟ್ ರ್ಯಾಂಕ್ ಅಲ್ಲಿ. ಈಗ ಸೆಕೆಂಡ್ ಅಲ್ಲಿ ಉಂಟು. SSLCಯ ಫಲಿತಾಂಶದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಂತಹ ಕಾಣಿಯೂರು ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಈಗ ನಮ್ಮ ಜೊತೆಗಿದ್ದಾರೆ. ಬಹಳ ವಿಶೇಷವಾಗಿ ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿರುವಂಥ ವಿದ್ಯಾರ್ಥಿನಿ, ಸೈಲೆಂಟ್, ಅದರ ಜೊತೆಗೆ ಓದಿನಲ್ಲಿ ಬಹಳ ಅತ್ಯುತ್ತಮವಾದಂಥ ಆಸಕ್ತಿಯನ್ನು ಹೊಂದಿರುವಂಥದ್ದು, ಬರವಣಿಗೆಯಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿನಿ ಹನ್ಸಿಕಾ 624 ಅಂಕವನ್ನು ಪಡೆದಿದ್ದಾರೆ. ವಿಜ್ಞಾನದಲ್ಲಿ 1 ಅಂಕವನ್ನು ಕಳ್ಕೊಂಡಿದ್ದಾರೆ. ಬಹಳ ಮೆಚ್ಚುವಂಥ ವಿಚಾರ ಏನು ಅಂತಂದರೆ, ತುಳು ಲ್ಯಾಂಗ್ವೇಜ್ ನಲ್ಲಿಯೂ ಕೂಡ 100ಕ್ಕೆ 100 ಅಂಕವನ್ನು ಪಡೆದಂಥ ಸಾಧನೆಯನ್ನು ಮಾಡಿರುವಂತಹ ಹನ್ಸಿಕಾಗೆ ನಮ್ಮ ಜೊತೆಗಿದ್ದಾರೆ. ಹನ್ಸಿಕಾ, ಕಂಗ್ರ್ಯಾಚುಲೇಷನ್. ರಾಜ್ಯದಲ್ಲಿ 2ನೇ ಸ್ಥಾನ. ಏನು ಅನಿಸಿತು? ಫಸ್ಟ್ ರಿಸಲ್ಟ್ ಗೊತ್ತಾದ ಕೂಡಲೇ ಮಾಡಿದ್ದೇನು? ಫಸ್ಟ್ ರಿಸಲ್ಟ್ ನಾನು 625 ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ. ಅನ್ಎಕ್ಸ್ಪೆಕ್ಟ್ ಆಗಿ 1 ಮಾರ್ಕ್ ಹೋಗಿದೆ. ಸ್ವಲ್ಪ ಬೇಜಾರಾಗಿದೆ. ಆದ್ರೂ ಸಿಕ್ಕಿದ ಮಾರ್ಕ್ ಅಲ್ಲಿ ತುಂಬಾ ಖುಷಿ ಉಂಟು. 1 ಮಾರ್ಕ್ ಯಾಕೆ ಹೋದ್? ಅದು ಒಂದು ಕ್ವಶನ್ ಬಿಟ್ಟು ಹೋದದ್ದು. ಒಂದು ಕ್ವಶನ್ ಅಲ್ಲಿ 3 ಸಬ್ ಕ್ವಶನ್ಸ್ ಇತ್ತು. ಅದ್ರ ಲಾಸ್ಟ್ ಒನ್ ನನ್ನ ಕಣ್ಣಿಗೆ ಕಾಣಲಿಲ್ಲ, ಅದು ಬಿಟ್ಟು ಹೋಗಿದೆ. 1 ಮಾರ್ಕ್ ಕ್ವಶನ್. ಎಷ್ಟು ಫೀಲ್ ಆಗ್ತದೆ? ಒಂಜಿ ಪೌಂಡ್ ಅಂತ ಹೇಗೆ ಎಷ್ಟು ಫೀಲ್ ಆಗ್ತದೆ? ತುಂಬಾ ಫೀಲ್ ಆಗ್ತುಂಟು. ಯಾಕಂದ್ರೆ 625 ಇಂದ ಜಸ್ಟ್ ಮಿಸ್ ಆಯ್ತಲ್ಲ ಅಂತ. ತುಂಬಾ ದೊಡ್ಡ ಡ್ರೀಮ್ ಇತ್ತು ನನಗೆ 625ಗೆ 625 ತೆಗೆದು ಪ್ರಗತಿಗೊಂದು ಒಳ್ಳೆ ಹೆಸರು ತರಬೇಕು ಅಂತ. ಬಟ್ ಅದಾಗಲಿಲ್ಲ. 624 ತೆಗೆದಿದ್ದೇನೆ ಇವಾಗ. ಓಕೆ, ನಾನು ತುಂಬ ಜನರ ಹತ್ರ ಈ ಟಾಪರ್ಸಲ್ಲೆಲ್ಲ ಮಾತಾಡುವಾಗ ನಮಗೆ ಕಡಿಮೆ ಆಯಿತು ಅಂತಲೇ ಹೇಳೋದು. 1 ಮಾರ್ಕ್ ಕಡಿಮೆ ಅಂತ. ಈಗ 624 ತೆಗೆದಿದ್ರಿ. ಈಗ ಏನು ಫ್ಯೂಚರಲ್ಲಿ PUCಯಲ್ಲಿ ನನಗೆ ಕಾಮರ್ಸ್ ತಗೊಳ್ಬೇಕು. ಕಾಮರ್ಸ್ ತಗೊಂಡು CA ಮಾಡಬೇಕು ನನಗೆ, ಜೊತೆಗೆ IAS ಎಕ್ಸಾಮ್ ಬರೀಬೇಕು. ಓಕೆ, ಕ್ಲಿಯರ್ ಇದೆ ನಿಮ್ಮದು ಗುರಿ. ಓಕೆ, ಹೇಗೆ ಈ 624 ಅಂಕ ತೆಗೆಯುವುದು ಹೇಗೆ? ನಾವೆಲ್ಲ ಈ 300 ತೆಗೆದವರು 624 ಅಂಕ ತೆಗೆಯುವುದು ಹೇಗೆ? ಫಸ್ಟ್ ಆಫ್ ಆಲ್ ಕ್ಲಾಸಲ್ಲಿ ಟೀಚರ್ಸ್ ಮಾಡ್ತಿದ್ದ ಲೆಸನ್ಸನ್ನು ಕಾನ್ಸಂಟ್ರೇಟೆಡ್ ಆಗಿ ಕೇಳಿದರೆ ಅದೇ ಸಾಕಾಗ್ತದೆ ನಮಗೆ. ಯಾವ ರೀತಿ ಬೇಕಾದರೂ ಆನ್ಸರ್ ಮಾಡ್ಬೋದು. ಅದು ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಸೊ ಅದು ಫಸ್ಟ್ ನನಗೆ ಕ್ಲಾಸಲ್ಲಿ ಕೂತ್ಕೊಂಡು ಕಾನ್ಸಂಟ್ರೇಟೆಡ್ ಆಗಿ ಟೀಚರ್ಸ್ ಯಾವ ಲೆಸನ್ ಮಾಡಿದ್ದಾರೋ ಅದನ್ನು ಹಾಗೆ ಕೇಳ್ತಾ ಇದ್ದೆ. ನೆಕ್ಸ್ಟ್ ಡೈಲಿ ಅವತ್ತಿನ ಲೆಸನ್ಸನ್ನು ಅವತ್ತಿಗೆ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಲಾಸ್ಟಿಗೆ ಆಗುವಾಗ ನಮಗೆ ಟೈಮ್ ಸಿಗೋದಿಲ್ಲ. ಇರುವ 24 hours ಕಮ್ಮಿ ಆಯಿತು ಅಂತ ಆಗ್ತದೆ ಲಾಸ್ಟಿಗೆ ಆಗುವಾಗ. ಸೊ ಅವತ್ತಿನದನ್ನು ಅವತ್ತಿಗೆ ಫಿನಿಷ್ ಮಾಡಿದರೆ ಮತ್ತೆ ಲಾಸ್ಟಿಗೆ ಆಗುವಾಗ ಈಸಿ ಆಗ್ತದೆ. ಮತ್ತು ಒಂದು ಡೈಲಿ ನಾನು 3 to 4 hours ಓದ್ತಿದ್ದೆ. ಎಕ್ಸಾಮ್ ಟೈಮ್ಸಲ್ಲೆಲ್ಲ ಜಾಸ್ತಿ ಓದ್ತಿದ್ದೆ. 3 to 4 hours ಸ್ಕೂಲಿಂದ ಹೋದ ನಂತರ. ಬೆಳಿಗ್ಗೆ ಬೇಗ ಹೇಳ್ತಿದ್ದೆ. ಸ್ಟಾರ್ಟಿಂಗಲ್ಲೆಲ್ಲ 5 o'clock ಹೇಳ್ತಿದ್ದೆ. ಮತ್ತು ಎಕ್ಸಾಮ್ ಟೈಮಿಗೆ ಆಗುವಾಗ 3-4 o'clock ಎದ್ದು ನೈಟ್
11-12 ಹಾಗೆ ಮಲಗಿ ಅದರ ಮಧ್ಯದಲ್ಲೆಲ್ಲ ಓದ್ತಿದ್ದೆ. ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? ಮನೆಯಲ್ಲಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೈಲಿ ನನ್ನೊಟ್ಟಿಗೆ ಹೇಳುವಾಗ ಪಪ್ಪ ಎದ್ದೇಳ್ತಿದ್ರು ನನ್ನೊಟ್ಟಿಗೆ, ಮತ್ತು ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಹೇಗೆ? ತುಂಬ ಸಪೋರ್ಟಿವ್ ಇದ್ದರು. ನನಗೆ ಕೆಲವು ನಾನು ಇದಾಗುವುದಿಲ್ಲ ನನಗೆ ಅಂತ ಹೇಳಿದಾಗ ಎನ್ಕರೇಜ್ ಮಾಡ್ತಿದ್ರು ನನ್ನನ್ನು. ಎಲ್ಲಿ ನನಗೆ ಡಿಸಪಾಯಿಂಟ್ಮೆಂಟ್ ಆಗೋ ಹಾಗೆ ಮಾಡಲಿಲ್ಲ. ಜೊತೆಗೆ ತಮ್ಮ ಕೂಡ ಇದ್ದಾನೆ, ಅವನು ನನಗೆ ತುಂಬ ಸಪೋರ್ಟ್ ಯಾವ ಮಾಡಿದ್ದಾನೆ. ಕ್ಲಾಸು? ಅವನು 4th ಸ್ಟ್ಯಾಂಡರ್ಡ್. ಪೋಖ್ರಿ? ಇಲ್ಲ ತೊಂದರೆ ಇಲ್ಲ. ಇಲ್ಲ. ವೆರಿ ಗುಡ್. ಹಾಂ, ಹೇಗೆ ಸಪೋರ್ಟ್ ಮಾಡ್ತಿದ್ದ ತಮ್ಮ? ತಮ್ಮ ಅದೇ ನಾನೆಂತಾದರೂ ತರ್ಲಿಕ್ಕೆ ಹೇಳಿದ್ರೆ ಅದನ್ನು ತಂದು ಕೊಡೋದು, ಇಲ್ಲ ಇಜ್ಜಕ್ಕೀರ್ ಮನ್ಪ್ಲೆ ಅಂತೆಲ್ಲ ಹೇಳಿಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾನೆ ನನಗೆ. ಈಗ ಅಮ್ಮ ಬೆಳಿಗ್ಗೆ ಎದ್ದು ನಿಮಗೆ ತಿಂಡಿ ಮಾಡಿಕೊಡುವಂಥದ್ದು, ಈ ಮೂಲಕ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥದ್ದು, ತಂದೆ ಸಪೋರ್ಟ್ ಮಾಡುವಂಥದ್ದು, ಅವರಿಗೆ ಯಾವ ರೀತಿಯಾಗಿ ಈ ಒಂದು 624 ಅರ್ಪಣೆ ಮಾಡ್ತೀರಿ? ಅಂದರೆ ಅವರಿಗೊಂದು ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಿ? ಥ್ಯಾಂಕ್ ಯು ಹೇಳಿದರೆ ಸಾಕಾಗಲಿಕ್ಕಿಲ್ಲ, ಯಾಕಂದರೆ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಥ್ಯಾಂಕ್ ಯು ಹೇಳಬೇಕಷ್ಟೆ, ಆದರೆ ಅವರಿಗೂ ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದ್ರೆ ನಾನು 625 ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಹೋಯ್ತಲ್ಲ ಅಂತ. ಒಂದು ಮಾರ್ಕ್ ಕಡಿಮೆ ಆಯಿತು ಅಂತ ಅವರಿಗೂ ಸ್ಯಾಟಿಸ್ಫೈ ಇಲ್ಲ. ಇಲ್ಲ. ಓಕೆ, ಈಗ ಸ್ಯಾಟಿಸ್ಫೈ ಆಗಲಿಲ್ಲ, ಒಂದು ಮಾರ್ಕ್ ಹೋಯಿತು. ಈಗ ಈ 625ರಲ್ಲಿ ಒಂದು ಮಾರ್ಕ್ ಹೋಯ್ತಲ್ಲ, PUCಯಲ್ಲಿ ಅದು ಫುಲ್ ಔಟ್ ಆಫ್ ಔಟ್ ತೆಗೆಯುವ ಇರಾದೆಯಲ್ಲಿದ್ದೀರಾ? ಹಾಂ ಹೌದು, 600ಗೆ 600 ತೆಗಿಬೇಕು. ತೆಗಿದೇಬೇಕು. ಆಗ ಮತ್ತೆ ನಾವು ಸುದ್ದಿಯವ್ರು ಬರ್ತೀವಿ ಇಲ್ಲಿ ಹಾಂ. ಅಂತ. ಮತ್ತು ಏಕಾಗ್ರತೆ ಅಂತ ಹೇಳಿದ್ರಿ, ತುಂಬ ಕಾನ್ಸಂಟ್ರೇಷನ್. ಹೇಗೆ? ಈಗ ತುಂಬ ಜನ ನೋಡ್ತಿರ್ತಾರೆ, ನಮಗೆ ಅದು ಓದಿದರೆ ತಲೆಗೆ ಹತ್ತೋದಿಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ. ನೀವೇನಾದರೂ ಅದಕ್ಕೆ ಏನಾದರೂ ಅಭ್ಯಾಸ ಮಾಡುವಂಥದ್ದು ಏನಾದರೂ ಇದೆಯಾ ಕಾನ್ಸಂಟ್ರೇಷನನ್ನು ವೃದ್ಧಿ ಮಾಡೋದಕ್ಕೆ? ಇಲ್ಲ. ಎಂತಿಲ್ಲ, ಜಸ್ಟ್ ಓದಿನ ಗಮನ, ಹಾಂ ಮಾಡಿದ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದು ಹಾಂ. ಅಲ್ವಾ? ಓಕೆ, ನಿಮ್ಗೆ ಇಲ್ಲಿಯ ಪ್ರಗತಿಯ ಸಪೋರ್ಟು? ಪ್ರಗತಿಯಲ್ಲಿ ಡೈಲಿ ರಿವಿಷನ್ ಕ್ಲಾಸ್, ಟೆಸ್ಟ್ ಎಲ್ಲ ಮಾಡ್ತಿದ್ರು, ಅದು ತುಂಬ ಹೆಲ್ಪ್ ಆಗಿದೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಪಬ್ಲಿಕ್ ಎಕ್ಸಾಮನ್ನು ಯಾವ ರೀತಿ ಬರೆದ್ರೆ ನಮಗೆ ಹೇಗೆ ಮಾರ್ಕ್ಸ್ ಸಿಗ್ತದೆ, ಹಾಗೆ ಹ್ಯಾಂಡ್ ರೈಟಿಂಗನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಯಾವುದೇ ಟೈಮಲ್ಲಿ ಹೋಗಿ ನಾವು ಡೌಟ್ ಕೇಳಿದ್ರು ಅದು ಹೇಳೋದಿಲ್ಲ ಅಂತ ಹೇಳಲಿಲ್ಲ, ತುಂಬ ಕ್ಲಾರಿಟಿಯಿಂದ ಕ್ಲಿಯರ್ ಮಾಡಿದ್ದಾರೆ ಡೌಟ್ಸನ್ನು. ಈಗ ಏನಾಗಬೇಕು ಅಂತಿದ್ದೀರಿ ಮುಂದೆ? CA ಮತ್ತೆ IAS ಮಾಡಬೇಕು, ಅಧಿಕಾರಿ ಆಗಬೇಕು ಅಂತಿದ್ರಿ. ಅಧಿಕಾರಿ ಆದರೆ ಏನು ಮಾಡ್ತೀರಿ? ನೋಡಬೇಕು, ಆಗಬೇಕು ಅಂತ ಒಂದು ಛಲ ಇದೆ. ಓಕೆ, ನೀವು ಅಧಿಕಾರಿ ಆಗಬೇಕು ಅಂತ ನಮ್ಮ ಬಯಕೆಯು ಕೂಡ. ಸರಿ, ಶಿಕ್ಷಣ ಸಂಸ್ಥೆಯ ಸಂಚಾಲಕರಿದ್ದಾರೆ ಸರ್, ಏನು ಹೇಳ್ತೀರಿ ಈ ಹುಡುಗಿಯ ಸಾಧನೆಯ ಬಗ್ಗೆ? ನಾವು ತುಂಬ ವರ್ಷದಿಂದ ಕಂಡುಕೊಂಡ ಹಾಗೆ ಹೆಚ್ಚಿನ ಹೆತ್ತವರು ಯಾರು ಶಿಕ್ಷಣಕ್ಕೆ ಮಕ್ಕಳಿಗೆ ಫುಲ್ 100ಕ್ಕೆ 100 ಸಪೋರ್ಟ್ ಕೊಟ್ಟು ಒತ್ತು ಕೊಡ್ತಾರೆ, ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ. ಆಡಳಿತ ಮಂಡಳಿ ಇರ್ಬೋದು, ಶಿಕ್ಷಕರಿರ್ಬೋದು, ನಮ್ಮೊಟ್ಟಿಗೆ ಯಾರು ಕೈ ಜೋಡಿಸ್ತಾರೆ ಅಂಥವರ ಮಕ್ಕಳು ಖಂಡಿತವಾಗಿ ಮುಂದೆ ಬರ್ತಾರೆ. ನಾವು ಕಂಡುಕೊಂಡಾಗೆ ಹಂಸಿಕರನ್ನು ನೋಡಿದರೆ ಅವರ ಪಪ್ಪ ಅಮ್ಮ ಮಗುವಿಗೆ ಏನು ಬೇಕು, ಏನು ಆಗು ಹೋಗು, ಯಾವುದಕ್ಕೆ ಏನು ಅವಶ್ಯಕತೆ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಒದಗಿಸಿಕೊಡ್ತಾಯಿದ್ರು. ಮಗು ಮನೆಯಲ್ಲಿ ಓದುವಾಗಿರ್ಬೋದು, ಶಾಲೆಯ ಪರಿಸರ ಇರ್ಬೋದು, ಶಾಲೆಗೆ ಕಳಿಸ್ಕೊಡುವಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಮಗುವಿಗೆ ಯಾವುದೇ ಒಂದು ತೊಂದರೆ ಬರದ ಹಾಗೆ ಅವರು ನೋಡಿಕೊಂಡಿದ್ದಾರೆ. ನಾವಿಲ್ಲಿ ಕೂಡ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರುವಂಥ ಮಕ್ಕಳೆಲ್ಲ ಯಾವತ್ತೂ ಸ್ಟಡೀಸಲ್ಲಿ ಹಿಂದೆ ಬೀಳಿಲ್ಲ. ಆದರೆ ಈ ಹುಡುಗಿ ಹಾಗೆ ನಾವು ಪ್ರತಿಭಾ ಕಾರಂಜಿಯಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಯಾವತ್ತೂ ಮುಂದೆ ಬರ್ತಾಯಿದ್ವಿ. ನಾವು ಕಳೆದ ವರ್ಷ ಕೂಡ ತಾಲೂಕಿನ ಪುತ್ತೂರು, ಕಡಬ 2 ತಾಲೂಕಲ್ಲಿ ಸೇರಿ ಮಾಡುವಂಥ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಸಮಗ್ರ ಪ್ರಶಸ್ತಿಯನ್ನು ವಿವೇಕಾನಂದದಲ್ಲಿ ನಾವು ಸಮಗ್ರ ಪ್ರಶಸ್ತಿಯನ್ನು ಪಡೆದಿದ್ದೇವೆ. ಹಾಗೆ ಹೆಚ್ಚಿನ ಮಕ್ಕಳಿಗೆ ಇಲ್ಲಿ ಒತ್ತು ಕೊಟ್ಟು, ಶಿಕ್ಷಣಕ್ಕೆ ಒತ್ತು ಕೊಟ್ಟು, ಹಾಗೆ ಹಿರಿಯ ತುಂಬ ಅನುಭವಿ ಶಿಕ್ಷಕರು 20, 25, 26, 28 ವರ್ಷದಷ್ಟು ಅನುಭವಿ ಶಿಕ್ಷಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮಕ್ಕಳ ನಾಡಿ ಮಿಡಿತಲ್ಲ ಅವರಿಗೆ ಗೊತ್ತುಂಟು. ಮಕ್ಕಳಿಗೆ ಏನು ಬೇಕು, ಮಕ್ಕಳು ಹೇಗೆ ಮಾಡ್ಬೋದು, ಮಕ್ಕಳನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು, ಅದನ್ನೆಲ್ಲ ನಾವು ಈ ಹಳ್ಳಿ ಪ್ರದೇಶದಲ್ಲಿ ನಿರಂತರವಾಗಿ ಮಾಡ್ತಾಯಿದ್ದೇವೆ. ಈ ಮಗು ಕೂಡ ಹಾಗೇನೆ LKG UKGಯಿಂದಲೇ ಇದೇ ಶಾಲೆಗೆ ಬಂದಂಥ ಹುಡುಗಿ. ಪ್ರತಿ ವರ್ಷ ಅದು ಕ್ಲಾಸಲ್ಲಿ ಪ್ರಥಮ ಇದನ್ನು ಬಿಟ್ಟುಕೊಡ್ತಾ ಇರಲಿಲ್ಲ, ಯಾವತ್ತೂ ಬಿಟ್ಟುಕೊಡ್ತಾ ಇರಲಿಲ್ಲ. ಹಾಗೆ ತಂದೆ ತಾಯಿ ಕೂಡ ಯಾವತ್ತೂ ಶಾಲೆಯ ಎಲ್ಲ ಆಗು ಹೋಗು ಶಾಲೆ ನಡೆಯುವ ಎಲ್ಲ ಆ್ಯಕ್ಟಿವಿಟೀಸನ್ನು ಭಾಗವಹಿಸಿಕೊಂಡು ತಿಳ್ಕೊಂಡು ಮಕ್ಕಳನ್ನು ಹೇಗೆ ಬೆಳೆಸುವ ರೀತಿಯಲ್ಲಿ ತಂದೆ ತಾಯಿ ಆದರ್ಶರಾಗಿ ಅವರ ತಂದೆ ತಾಯಿ ಆದರ್ಶರಾಗಿ ಈ ಮಗುವನ್ನು ಬೆಳೆಸಿದ್ದಾರೆ. ಅವರ ಫಲಿತಾಂಶವನ್ನು ದೇವರು ಕೊಟ್ಟಿದ್ದಾರೆ. ಓಕೆ, ಅವರ ಶಿಕ್ಷಕರಿದ್ದಾರೆ ಸರ್, ಏನು ಹೇಳ್ತೀರಿ ನಿಮ್ಮ ಶಿಷ್ಯ ಸಾಧನೆ ಬಗ್ಗೆ? ಖಂಡಿತವಾಗಿಯೂ ಹಂಸಿಕಾ ಬಗ್ಗೆ ಹೆಮ್ಮೆ ಎನಿಸ್ತದೆ, ಅಭಿಮಾನ ಇದೆ. ಯಾಕೆಳಿದರೆ ಅವಳ ಗುರಿ ಅವಳದ್ದು ಸ್ಪಷ್ಟವಾಗಿತ್ತು. ಆರಂಭದಿಂದಲೂ ಅವಳ ಬಗ್ಗೆ ನಮಗೆ ನಿರೀಕ್ಷೆ ಹುಟ್ಟಿತ್ತು. ಅವಳು ಈ ವರ್ಷ 625 ಅಂಕಗಳನ್ನು ಗಳಿಸ್ತಾಳೆ ಎಂಬ ನಿರೀಕ್ಷೆ ನಮಗೆ ಆರಂಭದಿಂದಲೂ ಇತ್ತು. ದುರದೃಷ್ಟವಶಾತ್ 1 ಅಂಕ ಅವಳ ಕಣ್ತಪ್ಪಿನಿಂದ ಹೋಗಿದೆ, ಗೊತ್ತಿಲ್ಲದೆ ಅಲ್ಲ. ಅದಕ್ಕಾಗಿ
ಬಹಳ ಬೇಸರವೂ ಆಗ್ತಾ ಉಂಟು. ಯಾಕೆಂದರೆ ಗೊತ್ತಿಲ್ಲದೆ ಹೋಗ್ತಿದ್ದರೆ ತೊಂದರೆ ಇರಲಿಲ್ಲ. ಅವಳು ಗೊತ್ತಿದ್ದ ಆ ಪ್ರಶ್ನೆಯನ್ನು ಗಮನಿಸದೆ ಹೋದಳು. ಇರಲಿ, ಮುಂದೆ ಅವಳು ಹೋದದ್ದನ್ನು PUCಯಲ್ಲಿ ಖಂಡಿತ ಗಳಿಸ್ತಾಳೆ ಎಂಬ ವಿಶ್ವಾಸ ಇದೆ. ಮತ್ತು ಅವಳು ಪ್ರಾರಂಭದಿಂದಲೂ ಒಂದೇ ರೀತಿ ಸಾಧನೆಯ ದೃಢತೆ ಇತ್ತು, ಸ್ಥಿರವಾಗಿತ್ತು ಅವಳ ಇದು. ಆದ ಕಾರಣ ನಮಗೆ ಅವಳ ಬಗ್ಗೆ ಅಷ್ಟು ವಿಶ್ವಾಸ ಇತ್ತು. ಅವಳ ಓದು 9th ಇರ್ಬೋದು, 10th ಇರ್ಬೋದು, ಅವಳ ಮುಂದೆ ಒಂದು ಗುರಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇತ್ತು. ಆದ ಕಾರಣ ಅವಳು ಅದನ್ನು ಅಚೀವ್ ಮಾಡ್ಬೋದು ಎಂಬ ವಿಶ್ವಾಸ ನಮಗಿತ್ತು. ಮೊದಲಿಗೆ ನಾನು ಹನ್ಸಿಕನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯ ಒಂದು ದೊಡ್ಡ ಆಸ್ತಿಯೇ ಹನ್ಸಿಕ. ಯಾಕೆಂತ ಹೇಳಿದರೆ, ನಮ್ಮ ಸಂಚಾಲಕರೇ ಹೇಳಿದ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಕೂಡ ಅವಳು ಒಂದೇ ಒಂದು ಎಕ್ಸಾಮಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಯಾರಿಗೂ ಬಿಟ್ಟುಕೊಟ್ಟಿಲ್ಲ. ಇನ್ನೊಂದು, ಅವಳ ಮೇಲೆ ತುಂಬ ನಿರೀಕ್ಷೆ ಇತ್ತು. ಎಷ್ಟಿತ್ತು ಅಂತ ಹೇಳಿದರೆ, LKGಯಿಂದ ಹಿಡಿದು 10th ಟೀಚ್ ಮಾಡುವಂಥ ಎಲ್ಲ ಟೀಚರ್ಸ್ ಕೂಡ ಅವಳ ಫಸ್ಟ್ ಪ್ರಿಪರೇಟ್ರಿ ಪೇಪರನ್ನು ಕೂಡ ನೋಡಲಿಕ್ಕೆ ಬರ್ತಾಯಿದ್ರು. ಅಂದರೆ ನಮ್ಮ ನಿರೀಕ್ಷೆ ಹಾಗಿತ್ತು. 625ರಲ್ಲಿ 625. ಈ ಹಿಂದೆ ಉತ್ತಮ 624 ಅಂಕ ಗಳಿಸಿದ್ದು. ಅದನ್ನು ಬೀಟ್ ಮಾಡ್ತಾಳೆ ಅಂತ ಹೇಳುವಂತಹ ಎಲ್ಲ ನಿರೀಕ್ಷೆ ಇತ್ತು. ಏನೋ ಒಂದು ಕಣ್ತಂಪಿಂದ ಒಂದು ಅಂಕ ನಾವು ಕಳ್ಕೊಂಡೆವು. ಪರವಾಗಿಲ್ಲ, ಅವಳ ಮುಂದಿನ ಭವಿಷ್ಯ ಉತ್ತಮ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಯಾವತ್ತೂ ಮೊದಲ ಸ್ಥಾನವನ್ನು ಬಿಟ್ಟುಕೊಡದಂಥ ಹನ್ಸಿಕ ಈ ಬಾರಿ ಕಣ್ತಪ್ಪಿನಿಂದ ಮೊದಲ ಸ್ಥಾನವನ್ನು ಬಿಟ್ಟುಕೊಟ್ರು ಅಂತ. ನಿಜಕ್ಕೂ ಒಂದು ಬಹಳ ಅಚ್ಚರಿ ಏನು ಅಂತಂದರೆ, 620ಕ್ಕಿಂತ ಮೇಲೆ ಪಡೆದಂಥ ಮಾರ್ಕಿನವರು ಎಲ್ಲರ ಹತ್ರ ಕೇಳಿದ್ರು ನಮಗೆ ಕಡಿಮೆ ಆಯಿತು ಅಂತ ಹೇಳೋವ್ರೆ. ಈ ಕಣ್ತಪ್ಪು ಎಷ್ಟು ದೊಡ್ಡ ತಪ್ಪು? ತುಂಬ ದೊಡ್ಡ ತಪ್ಪು. ಯಾಕಂದರೆ 625 ಬರ್ತಿದ್ರೆ ಸ್ಟೇಟಿಗೆ ಫಸ್ಟ್ ಪ್ಲೇಸಲ್ಲಿ ಬರ್ತಿದ್ದೆ, ಫಸ್ಟ್ ರ್ಯಾಂಕಲ್ಲಿ. ಈಗ ಸೆಕೆಂಡಲ್ಲಿ ಉಂಟು. ತುಂಬ ಬೇಜಾರಾಗ್ತಾ ಉಂಟು. ಜಸ್ಟ್ ಅದು ಹೇಗೆ ಹೋಯಿತು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಅದು ಈಗ ನಾನು ಫೋಟೋ ಕಾಪಿ ತರಿಸಿದ ಮೇಲೆ ಅಲ್ಲೊಂದು ಕ್ವಶನ್ ಬಾಕಿ ಆಯಿತು ಅಂತ ಈಗ ಗೊತ್ತಾಗ್ತಾ ಉಂಟು. ತುಂಬ ಬೇಜಾರುಂಟು ಅದರ ಬಗ್ಗೆ. ತುಂಬ ದೊಡ್ಡ ತಪ್ಪಾಗಿದೆ. ಓಕೆ, ಈಗ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅನ್ನೋಂಥ ಚಿಂತನೆಯಲ್ಲಿ ಇದ್ರಿ. ಫೋಟೋ ಕಾಪಿ ಬಂದ ನಂತರ ನಿಮ್ಮದೇ ತಪ್ಪು, ಒಂದು ಚಿಕ್ಕ ತಪ್ಪಾಗಿದೆ ಅನ್ನುವಂಥದ್ದು ಇದೆ. ಈ ನಿಮ್ಮ ಕಿರಿಯರಿಗೆ ಅಥವಾ ನಿಮ್ಮ ಜೊತೆಗಿರುವವರಿಗೆ ಅಥವಾ ಇನ್ನೊಬ್ಬ ಸ್ಟೂಡೆಂಟ್ಸಿಗೆ ಏನು ಹೇಳ್ತೀರಿ? ನಾವು ಯಾವ ರೀತಿ ನೋಡಬೇಕು ಪ್ರಶ್ನೆಗಳನ್ನು? ಈಗ ನಾವು ಬರ್ದಾದ್ಮೇಲೆ ಕ್ವಶನ್ ಪೇಪರ್ ಜೊತೆಗಿಟ್ಟು ಈಚ್ ಆ್ಯಂಡ್ ಎವ್ರಿ ಕ್ವಶನ್ ನಾವು ಬರ್ದಿದ್ದೇವಾ ಅಂತ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ನೀವು ನೋಡೋದೇ ತಪ್ಪಾಗಿದೆ ಹಾಂ ಅಲ್ವಾ? ನೋಡದೆ ಸ್ಟೇಟಿಗಿನ ರ್ಯಾಂಕ್ ಮಿಸ್ ಆಗಿದೆ, ಮೊದಲ ಸ್ಥಾನ ಮಿಸ್ ಆಗಿದೆ. ಈಗ ಇದನ್ನೆಲ್ಲ ಸೈಡಿಗೆ ಹಾಕಲಿಕ್ಕೆ PUC ಅವಕಾಶಗಳಿದ್ದಾವೆ. ಯಾವ ರೀತಿ PUCಯಲ್ಲಿ? PUCಯಲ್ಲಿ ಈಗ ಹೇಗೆ ಸ್ಟಡಿ ಮಾಡಿದಾನೋ ಹಾಗೆ ಮಾಡ್ತೇನೆ. ಬಟ್ ಲಾಸ್ಟಿಗೆ ಆಗುವಾಗ ಎಕ್ಸಾಮ್ ಬರ್ದಾದ್ಮೇಲೆ ಸರಿ ಕ್ವಶನ್ ಪೇಪರ್ ಇಟ್ಟು ಸರಿ ಚೆಕ್ ಮಾಡ್ತೇನೆ. 600ಗೆ 600 ಸ್ಕೋರ್ ಮಾಡ್ತೇನೆ. ಓಕೆ, ನಿಮಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವ ರೀತಿ ನೆರವಾಗಿದೆ? ಏನೆಲ್ಲ ಮಾಡ್ತಾ ಇದ್ರಿ? ಸ್ಕೂಲಲ್ಲಿ ಯಕ್ಷಗಾನ ಕ್ಲಾಸ್ ಆಗ್ತಿತ್ತು, ಅದಕ್ಕೆ ಹೋಗಿದ್ದಾನೆ 2 years. ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಎಸ್ಸೆ ಕಾಂಪಿಟೇಷನಲ್ಲಿ 3rd ಪ್ಲೇಸ್ ಸಿಕ್ಕಿತ್ತು. ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹಾಗೆ. ಮತ್ತು ಸ್ಕೂಲಲ್ಲಿ ಆಗುವಂಥ ಸ್ಪೀಚ್, ಡ್ಯಾನ್ಸ್ ಅಂಥದ್ರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರಿ. ಒಂದು ಖಾಲಿ ಓದು ಮಾತ್ರ ಅಲ್ಲ, ಗಮ್ಮತ್ತು, ಕೋ ಕರಿಕ್ಯುಲರ್ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ರಿ. ಹಾಂ, ಖುಷಿ ಇದೆ. ಓಕೆ, ನಿಮ್ಮ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ, ಅವರು ಅಂದುಕೊಂಡಂತೆ CAಯೂ ಆಗಲಿ, ಅವರು ಅಂದುಕೊಂಡಂತೆ ನಮ್ಮ ಅಧಿಕಾರಿಯೂ ಕೂಡ ಆಗಲಿ ಅಂತ ಹೇಳ್ತಾ, ಒಂದು ಪಾಠವನ್ನು ಇಡೀ ವಿದ್ಯಾರ್ಥಿ ಬಳಗ ಕೊಟ್ಟಿದ್ದಾರೆ. ಕಣ್ತಪ್ಪಿನಿಂದ 1 ಮಾರ್ಕ್ ಹೋಗಿದೆ. ಇಂಥದ್ದು ಯಾವುದೇ ಕಾರಣಕ್ಕಾಗಬಾರ್ದು ಅನ್ನುವಂಥದ್ದು ಅವರ ನಿರೀಕ್ಷೆ. 625ಕ್ಕೆ 625. ಆದರೆ ಫೋಟೋ ಕಾಪಿ ಬಂದ ನಂತರ ಕಣ್ತಪ್ಪಿನಿಂದ 1 ಮಾರ್ಕ್ ಹೋಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವರು ಅರಿತುಕೊಂಡಿದ್ದಾರೆ. ಅದರ ಜೊತೆಗೆ ಅದಕ್ಕೊಂದು ದೊಡ್ಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನದಲ್ಲಿ ಕೆಲವು ಸಲ ಒಂದಷ್ಟು ಸೋಲುಗಳೇ ಗೆಲುವಿನ ಸೋಪಾನ ಆಗ್ತದೆ. 1 ಅಂಕದ ಸೋಲು ಮುಂದಿನ ಎಲ್ಲ ಮೊದಲಿಗೆ ಕಾರಣ ಆಗಲಿ ಅಂತ ಹೇಳ್ತಾ ನಿಮಗೆ ಶುಭಾಶಯವನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ವಿ. ಅಶ್ವಥ್ ಮತ್ತು ಸುಧಾಕರ್ ಕಾಣಿಯೂರ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕಾಣಿಯೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS,
PCMA, ವಾಣಿಜ್ಯ ವಿಭಾಗ SCBA, SCBA, ECBA, ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.